ಕಾಸರಗೋಡು ಮಡಿಕೈ ಎಂಬಲ್ಲಿ ಅತಿ ಭೀಕರವಾದ ಹೊಳೆಯ ಹರಿಯುವ ನೀರಿಗೆ ಸ್ಕೂಟರ್ನೊಂದಿಗೆ ಬಿದ್ದ ಯುವತಿಯೊಬ್ಬಳನ್ನ ಲಾರಿ ಚಾಲಕನೊಬ್ಬ ಜೀವನ್ಮರಣ ಹೋರಾಟದಿಂದ ಮೇಲಕ್ಕೆತ್ತಿ ರಕ್ಷಿಸಿದ್ದಾನೆ. ಹೊಳೆಯ ನೀರಿನಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡ್ತಾ ಇದ್ದ ಸ್ಥಳೀಯ ಸಹಕಾರಿ ಬ್ಯಾಂಕ್ ಪಿಗ್ಮಿ ಏಜೆಂಟ್ ಸುನಿತಾಳನ್ನ ಲಾರಿ ಚಾಲಕನಾಗಿರುವ ಎರಿಕುಲಂ ನಿವಾಸಿ ರಾಜು ಮೇಲಕ್ಕೆತ್ತಿ ಮಾನವೀಯತೆ ಮೆರೆದಿದ್ದಾರೆ. ಅಪಘಾತವನ್ನ ಕಣ್ಣಾರೆ ಕಂಡ ಚಾಲಕ ತನ್ನ ಜೀವವನ್ನ ಕೂಡ ಲೆಕ್ಕಿಸದೆ ಹೊಳೆಗೆ ಹಾರಿ ಯುವತಿಯನ್ನ ರಕ್ಷಿಸಿದ್ದಾರೆ. ಆಕೆಯ ಜೊತೆಯಾಗಿ ಬಿದ್ದ ಸ್ಕೂಟಿಯನ್ನ ಅಗ್ನಿಶಾಮಕ ದಳ ಹಾಗೂ ಊರವರ ಸಹಾಯದಿಂದ ಮೇಲಕ್ಕೆತ್ತಲಾಗಿದೆ. Urucu